ಎತ್ತ ಕೈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಎಐಸಿಸಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷರಾದ ಬಳಿಕ ಪ್ರಥಮ ಬಾರಿಗೆ ಕರಾವಳಿಗೆ ಆಗಮಿಸಿದ್ರು. ವಿಶೇಷ ವಿಮಾನದ ಮೂಲಕ ಬೆಳಗ್ಗೆ 11:30 ಸುಮಾರಿಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಂತಹ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಕ್ಷದ ಉಸ್ತುವಾರಿ ವೇಣುಗೋಪಾಲ್ ಮುಂತಾದವರು ಸ್ವಾಗತಿಸಿದ್ರು. ಜನಾಶೀರ್ವಾದ ಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ರಾಹುಲ್ ಗಾಂಧಿ ಅವರು ನಿಗದಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿಮಾನ ನಿಲ್ದಾಣದಿಂದ ನೇರವಾಗಿ ವಿಶೇಷ ಹೆಲಿಕಾಪ್ಟರ್ ಮೂಲಕ ಪಡುಬಿದ್ರೆ ಸಮೀಪದ ತೆಂಕ ಎರ್ಮಾಳ್ಗೆ ತೆರಳಿದ್ರು. ರಾಹುಲ್ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ, ಜಿ ಪರಮೇಶ್ವರ್ ಕೂಡ ತೆರಳಿದ್ರು. ಕರಾವಳಿ ಪ್ರವಾಸಕ್ಕೆ ಆಗಮಿಸಿರುವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಮಧ್ಯಾಹ್ನ 12ರ ಸುಮಾರಿಗೆ ಪಡುಬಿದ್ರೆ ತಲುಪಿದ್ರು. ಪಡುಬಿದ್ರೆ ಸಮೀಪದ ತೆಂಕ ಎರ್ಮಾಳ್ನ ಸರ್ಕಾರಿ ಸಂಯುಕ್ತ ಪ್ರಾಥಮಿಕ ಶಾಲೆಯ ಬಳಿ ನಿರ್ಮಿಸಲಾಗಿದ್ದಂತಹ ಹೆಲಿಪ್ಯಾಡ್ನಲ್ಲಿ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದಂತಹ ರಾಹುಲ್ ಗಾಂಧಿ ಶಾಲಾ ಆವರಣದ ಬಳಿ ನೆರೆದಿದ್ದವರತ್ತ ಕೈಯನ್ನ ಬೀಸಿದ್ರು. ಬಳಿಕ ಅವರು ಸರ್ಕಾರಿ ಸಂಯುಕ್ತ ಶಾಲೆಗೆ ತೆರಳಿದ್ರು. ಶಾಲಾ ಮಕ್ಕಳೊಂದಿಗೆ ಬೆರೆತು ಅವರ ಹೆಸರು, ತರಗತಿಯ ಬಗ್ಗೆ ಕೂಡ ವಿಚಾರಿಸಿದ್ರು. ಅಲ್ಲಿಂದ ಮುಂದುವರೆದಂತಹ ರಾಹುಲ್ ಗಾಂಧಿ ಅವರು ತೆಂಕ ಎರ್ಮಾಳಿನಲ್ಲಿ ರಾಜೀವ್ ಗಾಂಧಿ ಪಾಲಿಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅನ್ನ ಉದ್ಘಾಟಿಸಿದ್ರು. ಬಳಿಕ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರನ್ನ, ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದರು. ಭವಿಷ್ಯದ ನಾಯಕ ರಾಹುಲ್ ಗಾಂಧೀಜಿ ಅವರು ಈಗಾಗಲೇ ಪಡುಬಿದ್ರಿಯ ಉಡುಪಿಯ ಶ್ರೀಕೃಷ್ಣನ ನಾಡಿಗೆ ಆಗಮಿಸಿದ್ದಾರೆ. ಈಗಾಗಲೇ ಕರಾವಳಿ ಭಾಗದ ಮೀನುಗಾರರ, ಮೂರ್ತಿದಾರರ, ಕೃಷಿ ಕಾರ್ಮಿಕರ ಭಾಗವಹಿಸಿ ಮಾಡಿ ಈ ಭಾಗಕ್ಕೆ ಬಂದಿದ್ದಾರೆ. ಬಂಧುಗಳೇ, ನಮ್ಮ ಹಸಿವು ಮುಕ್ತ ಕರ್ನಾಟಕ ಮಾಡುವಂತ ಉದ್ದೇಶದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಅವರು, ಅದೇ ರೀತಿಯಲ್ಲಿ ಈ ಕ್ಷೇತ್ರದ ನಮ್ಮ ಮತ್ತು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ವಿನಯ್ ಕುಮಾರ್ ಸೊರ್ಕೆ ಅವರು, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಜಿ ಅವರು, ನಮ್ಮ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಪ್ರಮೋದ್ ಮಧ್ವರಾಜ್ರವರೇ, ಶಾಸಕ ಮಿತ್ರಗಳೇ, ವೇದಿಕೆಯಲ್ಲಿದ್ದ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಇಡುಗಿಟ್ಟು ಸಿಗುವಂತಹ ರೀತಿಯ ಕಾರ್ಯಕ್ರಮಗಳಾಯಿತು. ಇತ್ತೀಚಿನ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರು ಕರಾವಳಿ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರನ್ನ ಕರ್ಕೊಂಡು ಬಂದು ಇಲ್ಲಿ ಪ್ರಚಾರ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು. ಆದ್ರೆ ಮೊನ್ನೆ ನಡೆದಂತ ಉತ್ತರ ಭಾರತದಲ್ಲಿ ನಡೆದಂತ, ಉತ್ತರ ಪ್ರದೇಶದಲ್ಲಿ ನಡೆದಂತ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕ್ಷೇತ್ರದಲ್ಲೇ ಬಿಜೆಪಿ ಸೋಲನ್ನು ಉಳುವಂತ ಅವಕಾಶ ಆಯಿತು. ಇನ್ನೊಂದು ಕ್ಷೇತ್ರದಲ್ಲಿ ಕೂಡ, ಉಪಮುಖ್ಯಮಂತ್ರಿಯ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಸೋಲನ್ನು ಅನುಭವಿಸುವಂತ ಅವಕಾಶ ಆಯಿತು. ಮೊನ್ನೆ ನಡೆದಂತ ಬಿಹಾರದಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಆರ್ಜೆಡಿ ಗೆಲುವನ್ನು ಸಾಧಿಸುವ ಮುಖಾಂತರ ಅಲ್ಲಿ ಕೂಡ ಬಿಜೆಪಿಗೆ ಸೋಲಾಗುವಂತ ಅವಕಾಶ ಆಯಿತು. ಇತ್ತೀಚಿನ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಗುಜರಾತಿನ ಚುನಾವಣೆಯನ್ನು ನಾವು ನೋಡಿದ್ದೇವೆ. ಬರೇ 9 ಸ್ಥಾನಗಳು ಸಿಕ್ತಿದ್ರೆ ಇವತ್ತು ಗುಜರಾತ್ನಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ನಿರ್ನಾಮ ಆಗುವಂತ ಅವಕಾಶಗಳಿತ್ತು. ಕಾಂಗ್ರೆಸ್ ಮುಕ್ತ ಸರ್ಕಾರ ಮಾಡಬೇಕು, ದೇಶ ಕಟ್ಟಬೇಕು ಅನ್ನುವಂತ ರೀತಿಯ ಬಿಜೆಪಿ ಅವರಿಗೆ ಸರಿಯಾದ ರೀತಿಯ ಉತ್ತರ ಕೊಡುವಂತ ಕೆಲಸ ಕಾರ್ಯವನ್ನ ನಮ್ಮ ಅಗ್ರಮಾನ್ಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ನಾವೆಲ್ಲರೂ ಕೂಡ ಅವರನ್ನ ಸ್ವಾಗತಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಳೆದ ಚುನಾವಣೆ ಸಂದರ್ಭದಲ್ಲಿ 168 ಭರವಸೆಗಳಲ್ಲಿ
168 ಭರವಸೆಗಳನ್ನು ಪೂರ್ತಿಗೊಳಿಸಿ ಇವತ್ತು ಪ್ರಣಾಳಿಕೆಯಲ್ಲಿ ಇಲ್ಲದಂತ ಮಾತೃಪೂರ್ಣ ಕಾರ್ಯಕ್ರಮ ಇರಬಹುದು, ಅಥವಾ ಇಂದಿರಾ ಕ್ಯಾಂಟೀನ್ ಇರಬಹುದು, ಅಥವಾ ಇವತ್ತು ಅನಿಲ ಭಾಗ್ಯ ಕಾರ್ಯಕ್ರಮ ಇರಬಹುದು, ಆರೋಗ್ಯ ಭಾಗ್ಯ ಕಾರ್ಯಕ್ರಮ ಇರಬಹುದು. ಅದರ ಜೊತೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಮಯದಲ್ಲಿ ಅವರ ಜೀವ ಉಳಿಸುವಂತ ಕೆಲಸ ಕಾರ್ಯಕ್ಕೋಸ್ಕರ ಇವತ್ತು 8,164 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡೋದ್ರ ಮುಖಾಂತರ ಚಾರಿತ್ರಿಕವಾಗಿ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಇವತ್ತು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಅವರನ್ನ ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿಕೊಂಡು, ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ್ ಅವರು ಇವತ್ತು ನಮ್ಮ ನಾಯಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಪಾರದರ್ಶಕವಾದಂತ ಒಂದು ಚಾಲನೆಯನ್ನು ಕೊಡುವುದರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಸದೃಢವಾಗಿ ಕಟ್ಟುವುದರ ಮುಖಾಂತರ ಇವತ್ತು ನಮ್ಮ ಈ ಸಾರ್ವಜನಿಕ ಸಭೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡಿಕೊಂಡು, ಅದೇ ರೀತಿಯಾಗಿ ನಮ್ಮ ಜವಾಬ್ದಾರಿಯನ್ನು ಹೊತ್ತಂತ ವೇಣುಗೋಪಾಲ್ ರವರು ಇವತ್ತು ಹತ್ತಿರದವರೇ ನಮ್ಮ ಮಂಜೇಶ್ವರದವರು, ಕೇರಳ ರಾಜ್ಯದವರು, ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿಗೆ ರೀತಿಯ ಒಂದು ರೀತಿಯ ಪಾದರಸದ ರೀತಿಯ ಚಟುವಟಿಕೆಯನ್ನು ನಡೆಸುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಚಾಲನೆ ಕೊಡುವಂತ ಕೆಲಸ ಕಾರ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೆಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡಿಕೊಂಡು, ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದ ಒಂದು ದ್ಯೋತಕ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ಹಿರಿಯ ನಾಯಕರಾಗಿ ಉತ್ತರ ಕರ್ನಾಟಕದಲ್ಲಿ ಸಮಗ್ರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಾದ್ಯಂತ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ಸ್ವರವನ್ನು ಎತ್ತುವಂತ ಕೆಲಸ ಕಾರ್ಯವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೈಗೂಡಿಸ್ತಾ ಇದ್ದಾರೆ. ಇವತ್ತು ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು, ಅದೇ ರೀತಿಯಾಗಿ ಇವತ್ತು ಮುನಿಯಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅವರನ್ನು ಸ್ವಾಗತ ಮಾಡಿಕೊಂಡು, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಇವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮ ತರುವುದರ ಮುಖಾಂತರ, ಸಿಟಿ ವ್ಯವಸ್ಥೆಯ ಮುಖಾಂತರ ಬಡವರ ಮನೆಯ ಮಕ್ಕಳು ಕೂಡ ಇವತ್ತು ಡಾಕ್ಟರ್ ಆಗುವಂತದ್ದು, ಇಂಜಿನಿಯರ್ ಆಗುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಇವತ್ತು ಸಾಧ್ಯ ಆಗಿದೆ. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಅದೇ ರೀತಿಯಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು NSA ಮುಖಾಂತರ, ಯುವಕ ಕಾಂಗ್ರೆಸ್ನ ಮುಖಾಂತರ ಇವತ್ತು ಸಮಗ್ರವಾದಂತಹ ಪಕ್ಷದ ಸಂಘಟನೆಯನ್ನು ಕಟ್ಟುವಂತ ಕೆಲಸ ಕಾರ್ಯವನ್ನು ಮಾಡಿ ಒಬ್ಬ ಪ್ರತಿಭಾನ್ವಿತ ನಾಯಕರಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಿಂದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಕಾರ್ಯ ಮಾಡಿಕೊಂಡಿದ್ದಂತ ಶ್ರೀಯುತ B.K. ಹರಿಪ್ರಸಾದ್ ಅವರು ಮೂಲತಃ ನಮ್ಮ ಜಿಲ್ಲೆಯವರೇ, ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು, ನಮ್ಮ ಉಸ್ತುವಾರಿ ಸಚಿವರಾದಂತ ಪ್ರಮೋದ್ ಮಧ್ವರಾಜರವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು, ನಮ್ಮ ಶಾಸಕ ಮಿತ್ರಗಳು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅದೇ ರೀತಿಯಾಗಿ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಕೂಡ ಸ್ವಾಗತಿಸಿ ಇವತ್ತು ಸರಿಯಾದ ರೀತಿಯ ಈ ಸಾರ್ವಜನಿಕ ಸಭೆಯ ಮುಖಾಂತರ ನಮ್ಮ ನಾಯಕರು ಯಾವ ರೀತಿಯ ಸಂದೇಶವನ್ನು ಕೊಡ್ತಾರೆ, ಆ ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಕಾರ್ಯವನ್ನ ಮಾಡಲಿಕ್ಕೆ ತಯಾರಾಗಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳನ್ನ ಈ ಸಮಯದಲ್ಲಿ ಸ್ವಾಗತ ಮಾಡಿಕೊಂಡು, ಮಾಧ್ಯಮದ ಸ್ನೇಹಿತರು, ಪತ್ರಕರ್ತ ಸ್ನೇಹಿತರನ್ನು ಕೂಡ ಇಲ್ಲಿ ಸ್ವಾಗತ ಮಾಡುತ್ತಾ ನಾನು ಒಂದೆರಡು ಮಾತು ತಿಳಿಸ್ತೀನಿ. ಜೈ ಹಿಂದ್. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮರಿ ಮೊಮ್ಮಗ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗ, ಶ್ರೀ ರಾಜೀವ್ ಗಾಂಧಿ ಅವರ ಸುಪುತ್ರರಾಗಿರ್ತಕ್ಕಂಥ ಈ ದೇಶದ ಭವಿಷ್ಯದ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ, ಬಡವರ ಬಂಧು ಆಗಿರ್ತಕ್ಕಂಥ ಶ್ರೀಮಾನ್ ರಾಹುಲ್ ಗಾಂಧೀಜಿ ಅವರೇ ಕರ್ನಾಟಕದಲ್ಲಿ ಬಡತನವನ್ನ ನೀಗಿಸಲು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯುತ್ತಮ ಸರ್ಕಾರ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಬಡವರ ಬಂಧು ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರೇ, ಶ್ರೀಮಾನ್ ವಿನಯ್ ಕುಮಾರ್ ಸೊರ್ಕೆ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಸಂಖ್ಯ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಪ್ರಾಯಶಃ ನಮ್ಮ ದೇಶದಲ್ಲಿ ಒಂದು ಹೊಸ ಗಾಳಿ ಎದ್ದಿದೆ.
ನರೇಂದ್ರ ಮೋದಿ ಅಂತ ನಮೋ ಅಂತ ಏನಿತ್ತು, ಈಗ ದೇಶದ ಜನರಿಗೆ ನಮೋ ಅಂದ್ರೆ ನಮಗೆ ಮೋಸ ಎಂತಕ್ಕಂಥದ್ದು ಗೊತ್ತಾಗುವಂತ ಕ್ಷಣ ಇವತ್ತು ದೇಶದಲ್ಲಿ ಬಂದಿದೆ. ಇವತ್ತು ಇಡೀ ದೇಶ ರಾಹುಲ್ ಗಾಂಧಿ ಅವರ ಕಡೆಗೆ ನೋಡುವಂತ ಒಂದು ಪರಿಸ್ಥಿತಿಗೆ ಬಂದಿದೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ ಎಂತಕ್ಕಂತ ಧ್ಯೇಯವನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂತ ಒಂದು 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 ಕುಟುಂಬ ಇದ್ರೆ ಅದು ನೆಹರು ಕುಟುಂಬ ಎಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ದೇಶದ 130 ಕೋಟಿ ಜನರನ್ನ ಒಂದಾಗಿ ತೆಗೆದುಕೊಂಡು ಹೋಗುವಂತ ಶಕ್ತಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪಕ್ಷಕ್ಕಿದ್ರೆ ಅದು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದರ ಅಧ್ಯಕ್ಷರಾದಂತ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಎಲ್ಲ ಇಡೀ ದೇಶದ 130 ಕೋಟಿ ಜನರನ್ನ ಒಗ್ಗೂಡಿಸುವಂತ ಶಕ್ತಿ ಇದೆ. ಈ ದೇಶದ ಪ್ರತಿ ಒಬ್ರು ಕೂಡ ಅಣ್ಣ ತಮ್ಮಂದಿರಂತೆ, ಸಹೋದರ ಸಹೋದರಿಯರಂತೆ, ಒಂದು ಕುಟುಂಬದಂತೆ ಈ ದೇಶವನ್ನ ಮುನ್ನಡೆಸುವಂತ ಒಂದು ಶಕ್ತಿ ಭವಿಷ್ಯದಲ್ಲಿ ಯಾರಿಗಾದ್ರಿದ್ರೆ ಅದು ಶ್ರೀಮಾನ್ ರಾಹುಲ್ ಗಾಂಧಿ ಅವರಿಗೆ ಎಂತಕ್ಕಂಥ ಮಾತನ್ನ ಹೇಳಿ ನಾವು ಎಲ್ಲರೂ ರಾಹುಲ್ ಗಾಂಧಿ ಅವರ ಕೈಗಳನ್ನ ಬಲಪಡಿಸೋಣ ಎಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. 5 ವರ್ಷ ನುಡಿದಂತೆ ನಡೆದಿದ್ದೇವೆ. ಪ್ರಧಾನಿ ಮೋದಿಯವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಡಿಮಾನಿಟೈಸೇಷನ್ ನೆಪದಲ್ಲಿ ಕಪ್ಪು ಹಣವನ್ನ ವೈಟ್ ಮಾಡಲು ನೆರವಾದ್ರು ಮೋದಿ. ಒಬ್ಬ ಸುಳ್ಳಿನ ಸರ್ದಾರ ಮೋದಿ. ಆರ್ಎಸ್ಎಸ್ ಮತ್ತು ಸಂಘ ಪರಿವಾರ ಕರಾವಳಿಯನ್ನ ಪ್ರಯೋಗಶಾಲೆ ಮಾಡಿದ್ದಾರೆ. ಅವರ ಯಾವುದೇ ಆಟ ನಡೆಯುವುದಿಲ್ಲ. ಕೋಮುವಾದಿ ಬಿಜೆಪಿಯಿಂದ ದೇಶದಲ್ಲಿ ಶಾಂತಿ ನೆಮ್ಮದಿ ಅಸಾಧ್ಯ. ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರಲಿದೆ. ಜನಾಶೀರ್ವಾದ ಯಾತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಶ್ರೀ ರಾಹುಲ್ ಗಾಂಧಿ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತ ಶ್ರೀ ವೇಣುಗೋಪಾಲ್ ಅವರೇ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜ್ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ವಿನಯ್ ಕುಮಾರ್ ಸೊರ್ಕೆ ಅವರೇ, ಮುನಿಯಪ್ಪನವರೇ, ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಎಲ್ಲ ಮುಖಂಡರುಗಳೇ, ಇಲ್ಲಿ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಅಭಿಮಾನಿಗಳೇ, ಮಾಧ್ಯಮದ ಗೆಳೆಯರು, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ರಾಹುಲ್ ಗಾಂಧಿ ಅವರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ 3ನೇ ಹಂತದ ಪ್ರವಾಸವನ್ನ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ 2 ವಿಭಾಗಗಳಲ್ಲಿ ಅವರು ಪ್ರವಾಸವನ್ನ ಮುಗಿಸಿದ್ದಾರೆ. ಗುಲ್ಬರ್ಗ ವಿಭಾಗ ಮತ್ತು ಬೆಳಗಾವಿ ವಿಭಾಗ. ಎಲ್ಲ ಕಡೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ನಿರೀಕ್ಷೆಗೂ ಮೀರಿ ಜನರು ಪ್ರೀತಿಯನ್ನ, ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಇವತ್ತಿನಿಂದ ಕರಾವಳಿ ಪ್ರದೇಶದಲ್ಲಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆನಲ್ಲಿ ಪ್ರವಾಸ ಪ್ರಾರಂಭ ಮಾಡಿದ್ದಾರೆ. ಬೆಳಿಗ್ಗೆ ಮೀನುಗಾರರ ಜೊತೆ ಸಂವಾದವನ್ನ ಏರ್ಪಾಡು ಮಾಡಿದ್ರು. ಮೀನುಗಾರರ ಸಮಸ್ಯೆಗಳನ್ನು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ ಸೇವಾದಳದ ಟ್ರೈನಿಂಗ್ ಸೆಂಟರ್ ಅದನ್ನ ಉದ್ಘಾಟನೆ ಮಾಡಿದ್ರು. ಈಗ 3ನೇದಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. 2018 ಮೇಗೆ ವಿಧಾನಸಭೆಗೆ ಚುನಾವಣೆ ಬರ್ತಾ ಇದೆ. ನೀವೆಲ್ಲರೂ ಕೂಡ 2013ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ
ನಮಗೆ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ. ಈ 5 ವರ್ಷಗಳಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನು ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ನಿಮ್ಮ ವಿಶ್ವಾಸವನ್ನ ಉಳಿಸಿಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ ಅಂತಕ್ಕಂಥದನ್ನ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದೇಶದಲ್ಲಿ ಒಂದು ವಿಷಮ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಉಡುಪಿ ಜಿಲ್ಲೆ 5 ಬ್ಯಾಂಕ್ಗಳನ್ನು ಕೊಟ್ಟಂತ ಜಿಲ್ಲೆ ಇದೆ. 4 ಬ್ಯಾಂಕ್ಗಳನ್ನು ಕೊಟ್ಟಂತ ಜಿಲ್ಲೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಲ್ಲ ಬ್ಯಾಂಕುಗಳನ್ನು ಕೂಡ ರಾಷ್ಟ್ರೀಕರಣ ಮಾಡಿದ್ರು. ರಾಷ್ಟ್ರೀಕರಣ ಮಾಡಿದಂತ ಉದ್ದೇಶ ಸಾಮಾನ್ಯ ಜನರಿಗೆ, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಬ್ಯಾಂಕ್ಗಳು ಹತ್ರ ಆಗಬೇಕು. ಕೃಷಿ, ಸಣ್ಣ ಕೈಗಾರಿಕೆ, ಉದ್ಯೋಗ, ಜನರು ಸ್ವಯಂ ಉದ್ಯೋಗ ಇದನ್ನ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಲ್ಪಿಸಿಕೊಟ್ರು. ಆದರೆ ನರೇಂದ್ರ ಮೋದಿ ಅವರು ಬಂದು ಇವತ್ತು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಆರ್ಥಿಕವಾಗಿ ಅಂತ ಹೇಳ್ಕೊಂಡು ಕಪ್ಪು ಹಣವನ್ನು ಹೊರ ತೆಗಿತೇನೆ, ಕೋಟಾ ನೋಟುಗಳನ್ನ ತೊಡೆದುಹಾಕ್ತೇನೆ, ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೇನೆ, ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡ್ತೇನೆ ಅಂತೇಳಿ ನೋಟು ಅಮಾನ್ಯೀಕರಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು 2016ರಲ್ಲಿ. ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ಅವರು ಏನು ಹೇಳಿದ್ರು ಈ ದೇಶಕ್ಕೆ ಅದು ಆಗ್ಲಿಲ್ಲ. ಕಪ್ಪು ಹಣ ತೊಡೆದಾಕಕ್ಕೆ ಸಾಧ್ಯ ಆಗಲಿಲ್ಲ, ಭ್ರಷ್ಟಾಚಾರ ನಿಲ್ಲಿಲ್ಲ, ಭಯೋತ್ಪಾದನೆ ಕಡಿಮೆ ಆಗಲಿಲ್ಲ. ಇವತ್ತು ಕೋಟಾ ನೋಟುಗಳ ಹಾವಳಿನೂ ಕೂಡ ತಪ್ಪಲಿಲ್ಲ. ಒಂದು ಮಾತನ್ನ ಹೇಳಿದ್ರು ಗೋವಾದಲ್ಲಿ ನರೇಂದ್ರ ಮೋದಿ ಅವರು, ನಾನು ಡಿಮಾನಿಟೈಸೇಷನ್ ಮಾಡೋದ್ರ ಮೂಲಕ ಕಪ್ಪು ಹಣ ಇರ್ತಕ್ಕಂಥವರ ನಿದ್ದೆಗೆಡಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವ್ರು ಯಾರು ನಿದ್ದೆಗೆಡಲಿಲ್ಲ. ನಿದ್ದೆಗೆಟ್ಟವರು ಸಾಮಾನ್ಯ ಜನರು, ಬಡವರು, ದಲಿತರು, ಹಿಂದುಳಿದವರು, ಸಣ್ಣ ವ್ಯಾಪಾರಗಾರರು, ಮೀನುಗಾರರು, ರೈತರು, ಮಹಿಳೆಯರು ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾರು ಕೂಡ ದೊಡ್ಡ ದೊಡ್ಡ ಕುಳುಗಳು, ಕಪ್ಪು ಹಣ ಇರ್ತಕ್ಕಂಥವರು ಸಾಯಲಿಲ್ಲ. ಇವತ್ತು ಬಡವರು, ಸಣ್ಣ ವ್ಯಾಪಾರಗಾರರು, ವರ್ತಕರು ತಾವಿಟ್ಟಿದ್ದಂತ ಹಣವನ್ನ ಬ್ಯಾಂಕ್ನಿಂದ ತಗೊಳ್ಳಿಕ್ಕೆ ಸಾಧ್ಯ ಆಗದೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರಿಂದ ನರೇಂದ್ರ ಮೋದಿ ಅವರು ಡಿಮಾನಿಟೈಸೇಷನ್ ನೆಪದಲ್ಲಿ ಯಾರು ಕಪ್ಪು ಹಣ ಕುಳುಗಳಿದ್ದಾರೆ ಅವರು ಹಣವನ್ನ ವೈಟ್ ಮನಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಹೊರತು ಈ ದೇಶದ ಕಪ್ಪು ಹಣವನ್ನು ತೊಡೆದಾಕ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ರೀತಿ ಯೂ ಟರ್ನ್ ಸರ್ಕಾರ. ನರೇಂದ್ರ ಮೋದಿ ಅವರು ಸುಳ್ಳಿನ ಸರದಾರರು. ಇವತ್ತು ಭಾರತೀಯ ಜನತಾ ಪಕ್ಷದವರು 2018ರ ಚುನಾವಣೆಯಲ್ಲಿ ಮತಗಳನ್ನ ವಿಭಜನೆ ಮಾಡಿ, ಜಾತಿಗಳಲ್ಲಿ ಬೆಂಕಿ ಹಚ್ಚಿ, ಧರ್ಮಗಳಲ್ಲಿ ಸಂಘರ್ಷವನ್ನು ಉಂಟು ಮಾಡಿ ಕರ್ನಾಟಕದ ಅಧಿಕಾರವನ್ನ ಹಿಡಿಬೇಕು ಅಂತಕ್ಕಂಥ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕೊಲೆಗಳಾದರೂ ಕೂಡ ಅದು RSS ನವರು ಕೊಲೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಇಡೀ ಈ ಭಾಗದಲ್ಲಿ, ಉಡುಪಿ, ಮಂಗಳೂರು ಈ ಭಾಗದಲ್ಲಿ RSS ನವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು ಇದು ಕೋಮುವಾದದ ಪ್ರಯೋಗಾಲಯವನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರು, ಉಡುಪಿಯ ಜನ ವಿದ್ಯಾವಂತರು ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆಗಳು, ರಾಜಕೀಯವಾಗಿ ಪ್ರಜ್ಞೆ ಇರ್ತಕ್ಕಂಥವರು. ಈ ಭಾರತೀಯ ಜನತಾ ಪಕ್ಷದವರ ಈ ಕುಟಿಲತನವನ್ನ
ತಾವೆಲ್ಲ ಅರ್ಥ ಮಾಡ್ಕೊಳ್ರಿ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಡಾಕ್ಟರ್ ಪರಮೇಶ್ವರ್ ನಮ್ಮ ಪಾರ್ಟಿಯ ಎಲ್ಲ ಮುಖಂಡಗಳು ಪಾದಯಾತ್ರೆ ಮಾಡಿದ್ದು ಉಲ್ಲಾಳದಿಂದ ಉಡುಪಿಯವರಿಗೆ. ಕಾಂಗ್ರೆಸ್ಸಿನ ನಡೆಗೆ ಸಾಮರಸ್ಯದ ಕಡೆಗೆ ಅಂತಕ್ಕಂಥ ಪಾದಯಾತ್ರೆಯನ್ನು ಮಾಡಿದ್ದು. ನೀವೆಲ್ಲರೂ ಕೂಡ ನಮಗೆ ಉಡುಪಿನಲ್ಲಿ ಮಂಗಳೂರಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿಯವರ ಕೈ ಫಲಪಡಿಸಲಿಕ್ಕೆ ಮತ್ತೆ ಕರ್ನಾಟಕದಲ್ಲಿ ಜಾತ್ಯತೀತ ಸರ್ಕಾರ ಸ್ಥಾಪನೆ ಆಗಲಿಕ್ಕೆ ಮಂಗಳೂರು ಉಡುಪಿಯ ಜನ ಕಾರಣಕರ್ತರಾಗಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇಟ್ಟುಕೊಂಡು ಇಲ್ಲಿ ವಿನಯ್ ಸರ್ಕಿಯವರು ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ರು, ಲೋಕಸಭಾ ಸದಸ್ಯರಾಗಿದ್ರು, ಬಹಳಷ್ಟು ಜನಪರವಾದಂತ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಕಾಂಗ್ರೆಸ್ನ ಈ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ನೆಮ್ಮದಿ ಶಾಂತಿ ಸಮಾಜದಲ್ಲಿ ನೆಲೆಸಬೇಕಾದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯವೇ ಹೊರತು ಕೋಮುವಾದಿ ಬಿಜೆಪಿ ಪಕ್ಷದಿಂದ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ. ಕಳೆದ 5 ವರ್ಷಗಳಲ್ಲಿ ಮತ್ತೆ ನಿಮ್ಮ ಬಳಿ ಬರ್ತೀವಿ, ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರಾವಳಿಯತ್ತ ಕೈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕರಾವಳಿಯತ್ತ ಕೈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಧಾನಸಭಾ ಕ್ಷೇತ್ರದ ಶಾಸಕರು, ಪಕ್ಷದ ಹಿರಿಯ ನಾಯಕರು ಆದಂಥ ಮಾನ್ಯ ಗೋಪಾಲ್ ಪೂಜಾರಿ ಅವರೇ, ಕಾಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮಾನ್ಯ ನವೀನ್ ಚಂದ್ರ ಶೆಟ್ರೆ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾಂಗ್ರೆಸ್ನ ಬಂಧುಗಳೇ, ಸೇರಿದೆಲ್ಲ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನಮ್ಮ ರಾಷ್ಟ್ರದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷರು, ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಮತ್ತು ನಿಮ್ಮೆಲ್ಲರ ಹೆಮ್ಮೆಯ ನಾಯಕರು ಆದಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಈಗಾಗಲೇ ಇಲ್ಲಿ ಯರ್ಮಾಳ್ನಲ್ಲಿ ಸೇವಾದಳದವರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಬಹುಶಃ ಇವತ್ತಿನ ದಿನ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ದಿನ ಅಂತ ನನ್ನ ಭಾವನೆ. ಕಾರಣ ತಮಗೆಲ್ಲ ಗೊತ್ತಿದೆ, ಮಾನ್ಯ ರಾಹುಲ್ ಗಾಂಧಿ ಅವರು ಈ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕರ್ನಾಟಕ ರಾಜ್ಯಕ್ಕೆ 2 ಬಾರಿ ಬಂದಿದ್ದಾರೆ. ಒಂದು ಮುಂಬೈ ಕರ್ನಾಟಕ, ಇನ್ನೊಂದು ಹೈದರಾಬಾದ್ ಕರ್ನಾಟಕಕ್ಕೆ 2 ಭೇಟಿಯನ್ನ ಮಾಡಿದ್ದನ್ನ ನಾವೆಲ್ಲ ಮಾಧ್ಯಮಗಳಲ್ಲಿ ಓದಿದ್ದೇವೆ, ನೋಡಿದ್ದೇವೆ. ಬಹಳ ಅಭೂತಪೂರ್ವವಾದಂತಹ ಮಟ್ಟದಲ್ಲಿ ಆ ಭಾಗದ ಜನ ಅವರನ್ನ ಬಹಳ ದೊಡ್ಡ ಮಟ್ಟದ ಸ್ವಾಗತವನ್ನ ಕೊಡುವುದರ ಜೊತೆಗೆ ಮುಂದೆ ಬರತಕ್ಕಂತಹ ಚುನಾವಣೆಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದೇವೆ ಎನ್ನತಕ್ಕಂತಹ ಒಂದು ಸಂದೇಶವನ್ನ ಅಲ್ಲಿ ಕೊಟ್ಟದನ್ನು ನಾವೆಲ್ಲ ನೋಡಿದ್ದೇವೆ. ಅದೇ ಹಂತದ ಒಂದು ಪ್ರೋತ್ಸಾಹ ಇವತ್ತು ನಾವು ಹೆಲಿಪ್ಯಾಡ್ ನಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡಿದ ಅಂದಿನಿಂದ ಇಲ್ಲಿ ಕಾಣ್ತಾ ಇದೆ. പക്ഷെ ನಮ್ಮಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ಕೊಡತಕ್ಕಂತ ಒಂದು ಅಭೂತಪೂರ್ವವಾದಂತಹ
ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಮಾತ್ರ ಅಲ್ಲ, ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೆಲ್ಲ ಈಗಾಗಲೇ ಇಲ್ಲಿ ಬಂದು ಕಾರ್ಯಕರ್ತರನ್ನ, ಈ ಭಾಗದ ಜನರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಅವ್ರ ಜೊತೆಗೆ ಈ ಭಾಗದ ಎಲ್ಲ ನಾಯಕರುಗಳು, ಮಂತ್ರಿಗಳು, ಜೊತೆಗೆ ಈ ಕ್ಷೇತ್ರದ ಶಾಸಕರಾದಂತ ಮಾನ್ಯ ಮಾಜಿ ಮಂತ್ರಿಗಳು, ಅತ್ಯಂತ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಮಾಡಿದಂತ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಎಲ್ಲರೂ ಕೂಡ ಈಗ ಬರ್ಲಿಕ್ಕಿದ್ದಾರೆ. ಆದ್ರಿಂದ ನಾನು ಬಹಳಷ್ಟು ಮಾತನಾಡಿದೆ. ಬಹುಶಃ ನಮ್ಮ ಮುಂದೆ ಬಹಳ ದೊಡ್ಡ ಸವಾಲು ಇದೆ. ಇನ್ನೇನು ಒಂದೆರಡು ತಿಂಗಳ ಒಳಗೆ ಬರತಕ್ಕಂತ ವಿಧಾನಸಭೆಯ ಚುನಾವಣೆಯನ್ನ ಎದುರಿಸತಕ್ಕಂತ ಒಂದು ಬಹಳ ದೊಡ್ಡ ಸವಾಲಿನ ಮುಂದೆ ನಾವಿದ್ದೇವೆ. ನನಗೆ ಅನ್ನಿಸ್ತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಸವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ಸನ್ನದ್ಧವಾಗಿದೆ. ಮುಂದೆ ಬರತಕ್ಕಂತಹ ದಿವಸಗಳು ಇದು ಕಾಂಗ್ರೆಸ್ಸಿನ ದಿವಸಗಳು ಆಗ್ತದೆ ಎನ್ನತಕ್ಕಂಥ ಆತ್ಮವಿಶ್ವಾಸ ನಿಮ್ಮೆಲ್ಲರಲ್ಲಿ ಕೂಡ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ 4.25 ವರ್ಷಗಳ ಹಿಂದೆ ಈ ನಾಡಿನಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ ದಿನದಿಂದ ಇಷ್ಟರ ತನಕ ಬಹುಶಃ ಈ ರಾಷ್ಟ್ರದ ಯಾವುದೇ ರಾಜ್ಯಗಳಲ್ಲಿ ಎಲ್ಲೂ ಕೂಡ ಕಂಡರಿಯದಂತ, ಎಲ್ಲೂ ಆಗದಂತ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳನ್ನ ಇಲ್ಲಿ ಅನುಷ್ಠಾನ ಮಾಡುವ ಮುಖೇನ ಒಂದು ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಹುಶಃ ನಾವು ಕಳೆದ ಚುನಾವಣೆಯಲ್ಲಿ ಕೊಟ್ಟಂತ ಆಶ್ವಾಸನೆಗಳೇನಿದೆ, ಈ ಆಶ್ವಾಸನೆಗಳಲ್ಲಿ 99% ಈಡೇರಿಸಿ ಈ ರಾಜ್ಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ, ಒಂದೇ ಒಂದು ಕಳಂಕ ಇಲ್ಲದೆ ಸಂಪೂರ್ಣ ಅಧಿಕಾರದ ಅವಧಿಯನ್ನು ಮಾಡಿದಂತ ಒಂದು ಸರ್ಕಾರ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎಂಬುದಾಗಿ ಹೇಳಲಿಕ್ಕೆ ಬಹಳ ಅಭಿಮಾನ ಆಗ್ತದೆ ಎನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ, ಬಹುಶಃ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ನೋಡಿದ್ದೇವೆ. ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದು ಮಾತ್ರ ಅಲ್ಲ, ನಾವೆಲ್ಲ ಸ್ವಲ್ಪ ಸಮಯದ ಹಿಂದೆ ಕಾಂಗ್ರೆಸ್ನ ಕಾರ್ಯಕರ್ತರು ಮನೆ ಮನೆಗೆ ಕಾಂಗ್ರೆಸ್ ಎನ್ನತಕ್ಕಂತ ಒಂದು ಪುಸ್ತಕವನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಸಾಧನೆಗಳು, ಬಹುಶಃ ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಾಧನೆಗಳು ಬೇಕಾದಷ್ಟಿದೆ. ಅದನ್ನು ಯಾರು ಕೂಡ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇರಲಿಲ್ಲ. ಇಷ್ಟೆಲ್ಲ ತನಕ ಯಾವ ಪ್ರತಿಪಕ್ಷದ ನಾಯಕರು ಕೂಡ ಅದಾಗಿಲ್ಲ ಎಂಬುದಾಗಿ ಹೇಳಿಲ್ಲ. ಆದ್ರಿಂದ ಗರಿಷ್ಠ ಪ್ರಮಾಣದ ಕೆಲಸಗಳನ್ನು ಮಾಡಿದ್ದು ಮಾತ್ರ ಅಲ್ಲ, ಪ್ರತಿ ಮನೆ ಮನೆಗೆ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನು ಮುಟ್ಟಿಸತಕ್ಕಂತ ದೊಡ್ಡ ಕೆಲಸ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಿಂದ ಆಗಿದೆ ಎನ್ನತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ, ನಾವು ನಮ್ಮ ಸರ್ಕಾರ ಏನ್ ಹೇಳಿದೆ ಅದನ್ನ ಮಾಡಿದೆ, ನಮ್ಮ ಪಕ್ಷ ಏನ್ ಹೇಳಿದೆ ಅದನ್ನ ಮಾಡಿದೆ, ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನ್ ಹೇಳಿದ್ದೇವೆ ಅದನ್ನು ಅನುಷ್ಠಾನ ಮಾಡಿ ಇವತ್ತು ಜನರ ಮುಂದೆ ನಮಗೆ ಪುನಃ ವೋಟ್ ಕೊಡಿ, ನಮಗೆ ಆಶೀರ್ವಾದ ಮಾಡಿ ಎಂಬುದಾಗಿ ಹೇಳತಕ್ಕಂತ ಹಂತಕ್ಕೆ ಇವತ್ತು ನಾವು ಬಂದಿದ್ದೇವೆ. ಆದ್ರೆ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷದ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇವರೇನು ಮಾಡಿದ್ದಾರೆ ಎನ್ನತಕ್ಕಂತ ಪ್ರಶ್ನೆಯನ್ನ ಇವತ್ತು ನಾವು ಕೊಡಬೇಕಾಗ್ತದೆ, ಕೇಳಬೇಕಾಗ್ತದೆ. ಬಹುಶಃ ಇಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳು, ಬಿಜೆಪಿಯ ನಾಯಕರುಗಳು ಅನೇಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೇನೆ. ಬಹುಶಃ ಕಳೆದ ಚುನಾವಣೆಯ ಮುಂದೆ ಇಲ್ಲಿ ಎಲ್ಲ ಮನೆ ಮನೆಗಳಿಗೆ ಹೋಗಿ ಹೇಳಿದ್ದಾರೆ, ನಿಮಗೆ 15 ಲಕ್ಷ ರೂಪಾಯಿಗಳನ್ನ ನಿಮ್ಮ ಖಾತೆಗೆ ಕಪ್ಪು ಹಣವನ್ನ ತಂದು ಜಮಾ ಮಾಡ್ತೇವೆ, ಇದು 15 ದಿವಸದೊಳಗೆ ಜಮಾ ಮಾಡ್ತೇವೆ ಎನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಇಷ್ಟರ ತನಕ 15 ಪೈಸೆ ಕೂಡ ಯಾರಿಗೂ ಕೂಡ ಬಂದಿಲ್ಲ. 15 ದಿವಸದಲ್ಲಿ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದಂತ ನರೇಂದ್ರ ಮೋದಿ ಅವರು, ಅವರ ಪಕ್ಷದವರು ಇವತ್ತು ಯಾರೂ ಕೂಡ ಇವತ್ತು ಮಾತೇ ಆಡ್ತಾ ಇಲ್ಲ, ಅದಕ್ಕೆ ಉತ್ತರವೇ ಕೊಡ್ತಾ ಇಲ್ಲ. ಜನಧನ್ ಖಾತೆ ಎನ್ನತಕ್ಕಂಥ ಖಾತೆಯನ್ನ ಅದನ್ನ ತೆರೀರಿ, ನಿಮ್ಮೆಲ್ಲರ ಖಾತೆಗೆ 5,000 ರೂಪಾಯಿಗಳನ್ನ ನರೇಂದ್ರ ಮೋದಿ ಅವರು ಜಮಾ ಮಾಡ್ತಾರೆ ಎನ್ನತಕ್ಕಂಥ ಮಾತನ್ನು ಹೇಳಿದ್ರು. ಯಾರಿಗಾದ್ರೂ ಬಂದದಿದ್ರೆ ತೋರಿಸ್ಬೇಕು.
ಇವತ್ತು GST ಬಂದದ್ರಿಂದ ನಮ್ಮ ಖಾತೆಯಲ್ಲಿದ್ದಂತ ಹಣವೇ ಅದರಿಂದ ಹೋಗತಕ್ಕಂತ ಕೆಲಸ ಆಗ್ತಾ ಇದೆ. ಹಸಿ 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 ಸುಳ್ಳುಗಳನ್ನ ಹೇಳಿ ಜನರನ್ನ ಮೋಸ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆಯ ಹಿಂದೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾನು ನನ್ನ ಕಿವಿಯಲ್ಲಿ ಕೇಳಿದ್ದೇನೆ, ನಮಗೆ ಅಧಿಕಾರ ಕೊಟ್ರೆ ಈ ಆಧಾರ್ ಕಾರ್ಡ್ ಏನಿದೆ ಇದನ್ನ ನಿರಾಧಾರ ಮಾಡಿಬಿಡ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಇವತ್ತು ನಿರಾಧಾರ ಆಯ್ತಾ? ಇವತ್ತು ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಬೇಕು ಎಂಬುದಾಗಿ ಹೇಳತಕ್ಕಂತ ಹಂತಕ್ಕೆ ಬಂದಿದೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಇವತ್ತು ಜಾನುವಾರುಗಳಿಗೂ ಕೂಡ ಆಧಾರ್ ಕಾರ್ಡ್ ಬೇಕು ಎಂಬುದಾಗಿ ಹೇಳತಕ್ಕಂತ ಹಂತಕ್ಕೆ ಇವತ್ತು ಇವರು ಬಂದಿದ್ದಾರೆ. ಆದ್ರಿಂದ ನಾವು ಆಲೋಚನೆ ಮಾಡಬೇಕಾಗ್ತದೆ. ಏನು ಚುನಾವಣೆಯಲ್ಲಿ ಹೇಳಿದ್ದಾರೆ, ಒಂದೇ ಒಂದು ಕಾಮಗಾರಿಗಳನ್ನ, ಒಂದೇ ಒಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡದೆ ನಾವು ಸುಳ್ಳಿನ ಸರದಾರರು ಎನ್ನತಕ್ಕಂತ ಹೆಗ್ಗಳಿಕೆಯ ಕೀರ್ತಿ ಮಾತ್ರ ಅವರಿಗಿದೆ, ಬಿಟ್ರೆ ಅವರಲ್ಲಿ ಬೇರೆ ಏನೂ ಇಲ್ಲ ಎನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಎನ್ನತಕ್ಕಂತ ಹೆಗ್ಗಳಿಕೆ ಇತ್ತು. ನಮ್ಗೆ ವಿದ್ಯಾವಂತರ ಜಿಲ್ಲೆ ಎನ್ನತಕ್ಕಂತ ಹೆಗ್ಗಳಿಕೆ ಇತ್ತು. ಇಲ್ಲಿಯ ಜನ ಸಜ್ಜನರು ಎನ್ನತಕ್ಕಂತ ಹೆಗ್ಗಳಿಕೆ ಇತ್ತು. ನಾವು ಈ ನಾಡಿನ ಬೇರೆ ಬೇರೆ ಭಾಗಕ್ಕೆ ಹೋದಾಗ ನಮ್ಮನ್ನ ಬಹಳ ಗೌರವದಿಂದ ನೋಡ್ತಾ ಇದ್ರು, ನೀವು ಬುದ್ಧಿವಂತರು, ನೀವು ಪ್ರಜ್ಞಾವಂತರು ಎಂಬುದಾಗಿ. ಇವತ್ತು ಕೇಳ್ತಾರೆ ಬೇರೆ ಜಿಲ್ಲೆಯ ಜನ ನಮ್ಮನ್ನ ನೋಡಿದಾಗ, ಏನ್ರಿ ನಿಮ್ಮ ಜಿಲ್ಲೆಯ ಜನರಿಗೆ ಏನಾಗಿದೆ? ಅಲ್ಲಿ ದಿನನಿತ್ಯ ಕೋಮು ಗಲಭೆಗಳನ್ನ ಹುಟ್ಟು ಹಾಕಿ ಅಶಾಂತಿಯನ್ನ, ಅಪನಂಬಿಕೆಯನ್ನ ಸೃಷ್ಟಿ ಮಾಡಿ ಇವತ್ತು ಜನರನ್ನ ಭಾವನಾತ್ಮಕವಾಗಿ ಕೆರಳಿಸತಕ್ಕಂತ ಕೆಲಸವನ್ನ ನಿಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರಲ್ಲ ಎನ್ನತಕ್ಕಂತ ಅಪವಾದಕ್ಕೆ ಇವತ್ತು ನಾವು ಈಡಾಗಿದ್ದಿದ್ರೆ ಅದಕ್ಕೆ ಬಿಜೆಪಿ ಅವರು ನೇರ ಕಾರಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದ ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಮತ, ಯಾವುದೇ ಭಾವನೆಯ ಜನ ಎಲ್ಲರನ್ನ ತಬ್ಬಿಕೊಂಡು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಕೊಂಡು ಹೋಗತಕ್ಕಂತ ಒಂದು ಇತಿಹಾಸ, ಪರಂಪರೆ, ಕಾರ್ಯಕ್ರಮ ಇರತಕ್ಕಂತ ಅಂತಹ ಸೈದ್ಧಾಂತಿಕ ಹಿನ್ನೆಲೆ ಇರತಕ್ಕಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವತ್ತು ನಮ್ಮ ಮಧ್ಯೆ ಅಪನಂಬಿಕೆ ನಮಗೆ ಬೇಕಾಗಿಲ್ಲ, ಹಿಂಸೆಯ ವಾತಾವರಣ ಬೇಕಾಗಿಲ್ಲ, ಇಲ್ಲಿ ಪರಸ್ಪರ ದ್ವೇಷದ ವಾತಾವರಣ ಬೇಕಾಗಿಲ್ಲ. ನಮಗೆ ಬೇಕು ಇವತ್ತು ಶಾಂತಿಯಿಂದ ಬದುಕತಕ್ಕಂತ ಒಂದು ವ್ಯವಸ್ಥೆ ನಮಗೆ ಬೇಕಾಗಿದೆ. ಆದ್ರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಮಾನ ನ್ಯಾಯವನ್ನ ಕೊಡತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ, ಇವತ್ತು ಬಿಜೆಪಿಯ ಕೇಂದ್ರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಏನ್ ಹೇಳ್ತಾರೆ ಎನ್ನುವುದನ್ನು ಒಮ್ಮೆ ಕೇಳಿ. ಈ ರಾಷ್ಟ್ರದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನದ ಆ ಮೂಲಭೂತ ಆಶಯಗಳನ್ನು ರಕ್ಷಣೆ ಮಾಡತಕ್ಕಂತ ಒಂದು ಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿಗಳು ಇವತ್ತೊಬ್ರು ಹೇಳ್ತಾರೆ, ನಾವು ಈ ಅಧಿಕಾರಕ್ಕೆ ಬಂದದ್ದೇ ಈ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಎನ್ನತಕ್ಕಂಥ ಅತ್ಯಂತ ಆಕ್ಷೇಪಾರ್ಹವಾದಂತಹ ಒಂದು ಮಾತುಗಳನ್ನ ಆಡ್ತಾರಂತಾದ್ರೆ ಇವರಿಂದ ಈ ರಾಷ್ಟ್ರದ ಭಾವೈಕ್ಯತೆಗೆ ಧಕ್ಕೆ ಇದೆ, ಇವರಿಂದ ಈ ರಾಷ್ಟ್ರದ ಒಗ್ಗಟ್ಟಿಗೆ ಧಕ್ಕೆ ಇದೆ, ಈ ರಾಷ್ಟ್ರದ ಸೌಹಾರ್ದತೆಗೆ ಧಕ್ಕೆ ಇದೆ. ಈ ಎಲ್ಲ ವಿಚಾರಗಳನ್ನ ಮನಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಜನರ ಭಾವನೆಗಳಿಗೆ ಪೂರಕವಾಗಿ ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲರನ್ನ ಸಮ ರೀತಿಯಲ್ಲಿ ನೋಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡವರು. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕಾದಂತ ಅನಿವಾರ್ಯತೆ ಇದೆ ಎನ್ನತಕ್ಕಂತ ಭಾವನೆ ಈ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ, ಈ ನಾಡಿನ ಮೂಲೆ ಮೂಲೆಗಳಲ್ಲಿ ಇವತ್ತು ಮೂಡಿ ಬರ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಮುಂದೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಎನ್ನತಕ್ಕಂತ ಒಂದು ರೀತಿಯಲ್ಲಿ ಇವತ್ತು ಕೆಲಸ ಆಗತಕ್ಕಂತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನ ಇಲ್ಲಿ ಈ ಬಿಜೆಪಿಯ ಜನವಿರೋಧಿ ನೀತಿಯನ್ನ ವಿರೋಧಿಸತಕ್ಕಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕಾದಂತ ಅನಿವಾರ್ಯತೆ ಇದೆ ಎನ್ನತಕ್ಕಂತ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಬಿಜೆಪಿ ಅವರಿಗೆ ಸತ್ಯ ಹೇಳಿ ಅಭ್ಯಾಸ ಇಲ್ಲ, ನಿರಂತರ ಸುಳ್ಳನ್ನೇ ತಮ್ಮ ಬದುಕನ್ನಾಗಿ ಮಾಡಿಕೊಂಡವರು. ನನಗೆ ನೆನಪಾಗ್ತದೆ, ನನ್ನ ಸ್ನೇಹಿತರು ಬಹಳ ಹಿರಿಯರು ಒಂದು ಕಥೆಯನ್ನು ಹೇಳಿದ್ರು. ಅಲ್ಲಿ ಏನು ಅಂತಂದ್ರೆ, ಬಹಳ ಹಿಂದೆ 50-60 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ದಂಪತಿಗಳಿದ್ರು. ಅತ್ಯಂತ ಕಷ್ಟ, ಅತ್ಯಂತ ಕಡು ಬಡತನದಲ್ಲಿದ್ದಂತಹ ದಂಪತಿಗಳಿದ್ರಂತೆ.
ಆ ದಂಪತಿಗಳ ಅವನ ಹೆಂಡತಿಗೆ ಹೆರಿಗೆ ನೋವು ಶುರುವಾಯಿತು. ಈಗಿನ ಹಾಗೆ ಹೆರಿಗೆ ಆಸ್ಪತ್ರೆಗಳಿರಲಿಲ್ಲ. ಅಲ್ಲಿ ಮನೆಯಲ್ಲೇ ಸೂಲಗಿತ್ತಿ ಬಂದು ಹೆರಿಗೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಹೆರಿಗೆ ನೋವನ್ನ ತಾಳ್ಲಿಕ್ಕಾಗದೆ ಆ ಅಮ್ಮ ಕೂಗ್ತಾ ಇರುವಾಗ ಆ ಅಮ್ಮನ ಗಂಡ ಹೊರಗೆ ಕೂತ್ಕೊಂಡು ದೇವರಿಗೆ ಒಂದು ಹರಕೆ ಹೇಳ್ತಾನಂತೆ. ಸ್ವಾಮಿ ದೇವರೇ, ನನ್ನ ಹೆಂಡತಿ ಸುಖದಲ್ಲಿ ಹೆರಿಗೆ ಆದ್ರೆ, ಯಾವುದೇ ರೀತಿ ತೊಂದರೆ ಆಗದೆ ಇದ್ರೆ ನಾನು ನಮ್ಮ ಊರಿನ ದೇವರಿಗೆ ಚಿನ್ನದ ತೊಟ್ಟಿಲನ್ನು ಮಾಡಿ ಹರಕೆಯನ್ನು ಹಾಕ್ತೇನೆ ಅನ್ನತಕ್ಕಂಥ ಒಂದು ಹರಕೆಯನ್ನು ಹೇಳ್ತಾನೆ. ಆಗ ಹೆಂಡತಿ ಕೇಳ್ತಾಳೆ, ಇವನನ್ನು ಕರೆದು ಆ ಹೆರಿಗೆ ನೋವಿನ ಮಧ್ಯೆಯೂ ಕೇಳ್ತಾಳಂತೆ, ಯಾಕೆ ನೀವು ಹೀಗೆ ಹೇಳ್ತೀರಿ? ನಮ್ಮಲ್ಲಿ ಊಟಕ್ಕೆ ಗತಿ ಇಲ್ಲ, ನೀವು ಚಿನ್ನದ ತೊಟ್ಟಿಲು ಮಾಡೋದು ಹೇಗೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಕೇಳಿದಾಗ ಅವನು ಹೇಳ್ತಾನೆ, ಅದೇನು ಚಿನ್ನದ ತೊಟ್ಟಿಲು ಮಾಡೋದು ಮತ್ತೆ ಅಲ್ವಾ, ನೀನೊಮ್ಮೆ ಇವರ ಪೊರ್ಲು ಬೆದ್ದದು ಬಿಡ್ಲಾ ಅಂತೇಳಿ ಹೇಳತಕ್ಕಂಥ ಮಾತಾಯ್ತು. ಆ ನಿಟ್ಟಿನಲ್ಲಿ ಬಿಜೆಪಿಯವರು ಕೊಟ್ಟಂತ ಆಶ್ವಾಸನೆ, ಕಾಂಗ್ರೆಸ್ನವರು ಕೊಟ್ಟಂತ ಆಶ್ವಾಸನೆ ರೀತಿಯಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಕೊಟ್ಟ ಆಶ್ವಾಸನೆಯನ್ನ ಸಂಪೂರ್ಣ ಈಡೇರಿಸಿ ಇವತ್ತು ಓಟಿಗೆ ಹೋಗ್ತಾ ಇದ್ದೇವೆ ನಾವು. ಬಿಜೆಪಿಯವರು ಕೊಟ್ಟಂತ ಎಲ್ಲ ಆಶ್ವಾಸನೆಗಳನ್ನ ಹಸಿ ಹಸಿ ಸುಳ್ಳು ಎಂಬುದನ್ನ ಸಾಬೀತು ಮಾಡತಕ್ಕಂಥ ಹಂತದಲ್ಲಿ ನಾವು ಇವತ್ತಿದ್ದೇವೆ. ಆದ್ರಿಂದ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿ ಪುನಃ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರವನ್ನ ತಂದು ಈ ರಾಜ್ಯದಲ್ಲಿ ಇರತಕ್ಕಂಥ ಶೋಷಿತರಿಗೆ, ಅಸಹಾಯಕರಿಗೆ, ಅವಕಾಶದಿಂದ ವಂಚಿತರಾದವರಿಗೆ ಅವಕಾಶಗಳನ್ನು ಕೊಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತರುವ ಮುಖೇನ ಮಾಡೋಣ ಎನ್ನುವಂತ ಮಾತನ್ನು ಹೇಳ್ತೇನೆ. ನಮಸ್ಕಾರ. ಕರಾವಳಿ ತಕ್ಕ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟು ವಿರಾಮದ ನಂತರ. ಮತ್ತೊಮ್ಮೆ ಕರಾವಳಿಯತ್ತ ಕೈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತೆಂಕೈರ್ಮಾಳಿನಿಂದ ಪಡುಬಿದ್ರಿ ಅವರಿಗೆ ರೋಡ್ ಶೋ ಅನ್ನ ಕೂಡ ರಾಹುಲ್ ನಡೆಸಿದ್ರು. ಪಡುಬಿದ್ರಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ಕೂಡ ಇದೇ ಸಂದರ್ಭದಲ್ಲಿ ನಡೆಸಿದ್ರು. ನಾರಾಯಣಗುರು ಬಸವಣ್ಣನ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡ್ತಿದ್ದಾರೆ, ಆದರೆ ಬಡವರು ದಲಿತರ ಬಗ್ಗೆ ಅವರಿಗೆ ಯಾಕೆ ಕಾಳಜಿ ಇಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ಪ್ರಶ್ನಿಸಿದ್ರು. ಪಡುಬಿದ್ರಿಯಲ್ಲಿ ಕಾಂಗ್ರೆಸ್ನ ಜನಾಶೀರ್ವಾದ ಯಾತ್ರೆಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಾರಾಯಣಗುರು ಪುಣ್ಯ ಭೂಮಿಗೆ ಬಂದಿದ್ದೇನೆ, ಬಿರು ಬೇಸಿಗೆಯಲ್ಲಿ ನನ್ನ ಭಾಷಣ ಕೇಳಲು ಬಂದಿದ್ದೀರಿ, ನಿಮಗೆ ಅಭಿನಂದನೆಗಳು ಎಂದಿದ್ದಾರೆ. ಬಸವಣ್ಣ ಮತ್ತು ನಾರಾಯಣಗುರು ಮಹಾನ್ ಪುರುಷರು, ನಾವೆಲ್ಲರೂ ಒಂದೇ ಎಂದು ನಾರಾಯಣಗುರು ಮತ್ತು ಬಸವಣ್ಣ ನುಡಿದಂತೆ ನಡೆ ಎಂದು ಸಂದೇಶ ನೀಡಿದ್ರು. ಆದರೆ ಬಿಜೆಪಿ ಬಸವಣ್ಣನವರ ತತ್ವಗಳಿಗೆ ಅಪಪ್ರಚಾರ ಮಾಡ್ತಾ ಇದೆ ಎಂದು ಹೇಳಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರದ ಕೆಲವು ನಿರ್ಧಾರಗಳಿಂದ ದೇಶದ ಕೆಲವೇ ಮಂದಿ ಶ್ರೀಮಂತರಿಗೆ ಅನುಕೂಲವಾಗಿದೆ, ಬಡವರಿಗೆ ಪ್ರಯೋಜನವಾಗಿಲ್ಲ. ಬಡವರ ಸಾಲವನ್ನ ಮನ್ನಾ ಮಾಡಿಲ್ಲ, ಆದರೆ 2.5 ಲಕ್ಷ ಕೋಟಿ ರೂಪಾಯಿ ಕಂಪನಿ ಸಾಲವನ್ನ ಮನ್ನಾ ಮಾಡಿದೆ ಎಂದು ಆರೋಪಿಸಿದರು. ಇದೀಗ ಜಿಲ್ಲೆಯ ಸಂಸ್ಕೃತಿ ಕಂಬಳವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಆ ಮೂಲಕ ಇವತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಅಭಿನಂದಿಸ್ತಾರೆ. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಜನಾರ್ದನ್ ತೋನ್ಸೆ ಅವರು, ನವೀನ್ ಚಂದ್ರ ಶೆಟ್ಟಿ ಅವರು, ಸುಧೀರ್ ಹೆಗಡೆ ಅವರು ಮತ್ತೆಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಡಿಕೆ ಶಿವಕುಮಾರ್ ಜಿ, ವೀರಪ್ಪ ಮೊಯ್ಲಿ ಜಿ, ಬಿಕೆ ಹರಿಪ್ರಸಾದ್ जी, प्रमोद मध्वराज जी, विनय कुमार सोराके जी, यूटी खादर जी, जनार्दन जी, कांग्रेस पार्टी के हमारे सब कार्यकर्ता, भाइयों और बहनों, प्रेस के हमारे मित्रों, आप सबका यहां दिल से बहुत बहुत स्वागत। गर्मी में आप बाहर आए मेरी बात सुनने, इसके लिए दिल से बहुत बहुत धन्यवाद। ये
नारायण गुरु जी की सोच की जमीन है। ಈ ಒಂದು ಕರ್ಮ ಭೂಮಿ ನಮ್ಮೆಲ್ಲರ ಗುರುಗಳಾದ ನಾರಾಯಣ್ ಗುರುರವರ ಕರ್ಮ ಭೂಮಿಗೆ ನಾನು ಇಲ್ಲಿ ಬಂದಿದ್ದೇನೆ। नारायण गुरु जी ने कहा था कि सब लोग एक हैं। ನಾರಾಯಣ್ ಗುರುರವರ ಮಂತ್ರ ನಾವೆಲ್ಲರೂ ಸಹ ಒಂದೇ। मंदिर के अंदर उन्होंने शीशा लगाया था कि जो भी उस शीशे को देखे वही भगवान है। ಆ ಒಂದು ಗುರು ನಾರಾಯಣರವರ ಮಂದಿರದಲ್ಲಿ ಒಂದು ಶೀಶೆಯನ್ನ ಮಧ್ಯದಲ್ಲಿ ಇಟ್ಟಿದ್ರು। ಯಾರು ಆ ಶೀಶೆಯಲ್ಲಿ ಹೋಗ್ತಾರೋ ಅವರೇ ದೇವರು ಅಂತ ಹೇಳಿ ಅವರ ಒಂದು ಮಂತ್ರ ನಮ್ಮ ಎಲ್ಲರೂ ಸಹ ತಿಳಿದಂತ ವಿಚಾರ। मतलब सब लोग एक जैसे हैं और भगवान सब में है। ಅದರ ಅರ್ಥ ನಾವೆಲ್ಲರೂ ಸಹ ಒಂದೇ, ಭಗವಂತ ಎಲ್ಲರಲ್ಲೂ ಸಹ ನೆಲೆಸಿದ್ದಾನೆ ಅನ್ನೋದೇ ಅವರ ಮೂಲ ಮಂತ್ರವಾಗಿತ್ತು। और यहां अलग अलग सोच को जोड़ने का काम उन्होंने किया और आप करते हो। ಹಲವಾರು ವಿಚಾರಗಳನ್ನ ಎಲ್ಲವನ್ನು ಸಹ ಕ್ರೋಢೀಕರಿಸಿ ನಾವೆಲ್ಲರೂ ಸಹ ಒಂದೇ ಅಂತ ಹೇಳಿ ಈ ಒಂದು ಕರ್ಮ ಭೂಮಿಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ರು। चाहे व्यक्ति की सोच अलग हो मगर इस बात को मानकर चलते हो कि भगवान सब में है और हम सब एक जैसे हैं। ವ್ಯಕ್ತಿಗತವಾಗಿ ಎಲ್ಲರಿಗೂ ಸಹ ವಿವಿಧವಾದ ಯೋಚನೆ ನಂಬಿಕೆ ಇರಬಹುದು, ಆದರೆ ಎಲ್ಲರೂ ಸಹ ಎಲ್ಲ ಧರ್ಮದವರು ಸಹ ನಾವೆಲ್ಲರೂ ಸಹ ಒಂದೇ ಅಂತ ಹೇಳಿ ಮಂತ್ರವನ್ನು ಸಾರಿದಂತ ಮಹಾನ್ ಪುರುಷ ನಾರಾಯಣ್ ಗುರುರವರು। और वही बात बसवना ने कही थी। ಅದೇ ವಿಚಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣನವರು ಸಹ ನಮ್ಮ ಮುಂದೆ ಅವರ ಮಂತ್ರವನ್ನು ಹೇಳಿದ್ರು। ನುಡಿದಂತೆ ನಡೆ, ಬಸವಣ್ಣನವರ ವಚನ ನುಡಿದಂತೆ ನಡೆ, जो कहते सॉरी ನುಡಿದಂತೆ ನಡೆ ಅನ್ನೋ ಒಂದು ಮಂತ್ರ ನಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ। जो कहते हो वो करके दिखाओ। ಅದರ ಅರ್ಥ ನಾವೇನು ಹೇಳ್ತೇವೆ, ಏನು ಆಶ್ವಾಸನೆಯನ್ನು ಕೊಡ್ತೇವೆ ಅದನ್ನ ಮಾಡಿ ತೋರಿಸಬೇಕು ಅನ್ನೋದನ್ನ ನುಡಿದಂತೆ ನಡೆ ಅಂತ ಹೇಳಿ ಬಸವಣ್ಣನವರು ಹೇಳಿದ್ರು। और इन दो महापुरुषों ने सिर्फ कर्नाटक को नहीं पूरी दुनिया को रास्ता दिखाया। ಈ ಮಹಾಪುರುಷರು ಕೇವಲ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಜನತೆಗೆ ಒಂದು ದಾರಿದೀಪವಾಗಿ ಅವರ ದಾರಿಯನ್ನು ತೋರಿಸಿದ್ರು। डेमोक्रेसी कुछ ही सालों पहले इंग्लैंड में, अमेरिका में, यूरोप के देशों में आई। ಈ ಒಂದು ಪ್ರಜಾಪ್ರಭುತ್ವ ಕೆಲವೇ ವರ್ಷಗಳ ಹಿಂದೆ ಯುರೋಪ್ನಲ್ಲಿರ್ತಕ್ಕಂಥ ಲಂಡನ್, ಅಮೆರಿಕಾದಲ್ಲಿ ಕೆಲವೇ ವರ್ಷಗಳ ಹಿಂದೆ ಬಂದಿತ್ತು। मगर लोकतंत्र की विचारधारा हजारों साल पहले कर्नाटक में थी। ಈ ಒಂದು ಪ್ರಜಾಪ್ರಭುತ್ವದ ಏನು ಸಿದ್ಧಾಂತ ಇದೆ ಅದು ಸಾವಿರಾರು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗಿತ್ತು। हमारे विपक्ष के लोग, बीजेपी के लोग धर्म की बात करते हैं। ವಿರೋಧ ಪಕ್ಷದವರಾದ ಭಾರತೀಯ ಜನತಾ ಪಾರ್ಟಿಯವರು ಧರ್ಮದ ವಿಚಾರದಲ್ಲಿ ನಮ್ಮ ಮುಂದೆ ಮಾತನಾಡ್ತಾ ಇದ್ದಾರೆ। मगर जहां भी जाते हैं वो एक व्यक्ति को दूसरे व्यक्ति से बांटने का काम करते हैं, तोड़ने का काम करते हैं। ಭಾರತೀಯ ಜನತಾ ಪಾರ್ಟಿಯವರು ದೇಶದ ಯಾವುದೇ ಮೂಲೆಗೆ ಹೋದ್ರೂ ಸಹ ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿಯ ವಿರುದ್ಧ ದ್ವೇಷ ಸಾಧಲಿಕ್ಕೆ ಈ ಜನರನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ। एक तरफ नारायण गुरु और बसवना की प्रशंसा करेंगे, ಒಂದು ಕಡೆ ಈ ಜನ ಗುರು ನಾರಾಯಣರವರು ಮತ್ತು ಬಸವಣ್ಣನವರ ತತ್ವವನ್ನ ಬಹಳ ಹೊಗಳುತ್ತಾರೆ, और दूसरी तरफ जिन चीजों के खिलाफ ये दो महापुरुष लड़े वो काम बीजेपी के लोग रोज करेंगे। ಏನು ಈ ಮಹಾಪುರುಷರು ತಮ್ಮ ತತ್ವ ಸಿದ್ಧಾಂತವನ್ನ ಪ್ರಚಾರ ಮಾಡಿದ್ರು, ಆ ಒಂದು ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರು ಪ್ರತಿ ದಿವಸವೂ ಸಹ ಮಾಡ್ತಾ ಇದ್ದಾರೆ। यहां 5 बैंक शुरू किए गए थे। ಇಲ್ಲಿ 5 ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದಂತ ಈ ಒಂದು ಜಿಲ್ಲೆ। कांग्रेस पार्टी की सोच थी कि बैंक को जनता के पास ले जाया।
ಕಾಂಗ್ರೆಸ್ ಪಕ್ಷದ ಯೋಚನೆ ಏನು ದೊಡ್ಡ ದೊಡ್ಡ ಬ್ಯಾಂಕ್ಗಳಿದೆ ಅದು ಸಾಮಾನ್ಯ ಮನುಷ್ಯನ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಯೋಜನೆ ಕಾಂಗ್ರೆಸ್ ಪಕ್ಷದಾಗಿತ್ತು. गांव गांव में हमने बैंक पहुंचा दिया. ಇಡೀ ಭಾರತ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲೂ ಸಹ ಈ ಬ್ಯಾಂಕಿನ ಖಾತೆಯನ್ನ ತೆರೆದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಸಹ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಮಾಡಿತು. मगर अगर आज आप देखें तो लाखों करोड़ रुपया नॉन परफॉर्मिंग एसेट्स अमीर लोगों के पास है. ಈಗ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ತಾವು ನೋಡಿದಾಗ ಏನು ಬ್ಯಾಂಕಿನ ಮೂಲಕ ಸಾಲವನ್ನು ತೆಗೆದುಕೊಂಡಿದ್ರು ಸಾವಿರಾರು ಕೋಟಿ ರೂಪಾಯಿಗಳ ಸಾಲ ಇವತ್ತು ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರತಕ್ಕಂತ ಆಸ್ತಿಯಾಗಿ ಪರಿವರ್ತನೆ ಆಗಿದೆ. हिंदुस्तान के 10-15 सबसे अमीर लोगों ने 8 लाख करोड़ रुपया आपका ले लिया. ಈ ಭಾರತ ದೇಶದಲ್ಲಿ 5-10 ಕೋಟ್ಯಾಧಿಪತಿಗಳು ಈ ಬ್ಯಾಂಕಿನಲ್ಲಿ ಇದ್ದಂತ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. पिछले सालों में बीजेपी ने 2.5 लाख करोड़ रुपया 15 सबसे अमीर लोगों का कर्जा माफ किया है. ಕೇವಲ ಹಿಂದಿನ ವರ್ಷ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿಗಳನ್ನ 15 ಬಂಡವಾಳಶಾಹಿಗಳ ಸಾಲ ಮನ್ನಾವನ್ನು ಮಾಡಿದ್ದಾರೆ. मगर जब किसान कर्जा माफी की बात करता है तो नरेंद्र मोदी जी और अरुण जेटली जी कहते हैं ये हमारी पॉलिसी नहीं है. ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಬೇಡಿಕೆಗಳನ್ನ ಮುಂದೆ ಇಟ್ಟರೆ ನರೇಂದ್ರ ಮೋದಿ ಅವರು ಮತ್ತು ಆರ್ಥಿಕ ಮಂತ್ರಿಗಳಾಗಿರ್ತಕ್ಕಂಥ ಅರುಣ್ ಜೇಟ್ಲಿ ಅವರು ಇದು ನಮ್ಮ ವಿಚಾರ ಅಲ್ಲ ಅಂತ ಹೇಳಿ ನಮ್ಮ ಮುಂದೆ ಹೇಳಿದ್ದಾರೆ. 8,000 करोड़ रुपया सिद्धरामैया जी ने और कांग्रेस पार्टी की सरकार ने किसान का यहां कर्नाटक में कर्जा माफ किया. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ 8,000 ಕೋಟಿ ರೂಪಾಯಿಗಳ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕಿದೆ. नारायण गुरु जी ने कहा था, बसवाना ने कहा था कि हम सब एक हैं. ನಾರಾಯಣ್ ಗುರುರವರು ಬಸವಣ್ಣನವರು ಅವರ ಯಾವತ್ತೂ ಸಹ ಅವರ ಮೂಲ ಮಂತ್ರ ನಾವೆಲ್ಲರೂ ಸಹ ಒಂದೇ ಅನ್ನೋದನ್ನ ಸಾರಿ ಹೇಳಿದ್ರು. नरेंद्र मोदी जी बसवना और नारायण गुरु की बात करते हैं. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಸವಣ್ಣ ಮತ್ತು ನಾರಾಯಣ್ ಗುರುರವರ ಭಾಷಣವನ್ನು ಸಹ ಮಾಡ್ತಾರೆ. तो मैं उनसे एक सवाल पूछता हूं, अगर आप बसवना और नारायण गुरु की बात करते हैं तो फिर आप अमीर और गरीब में इतना फर्क क्यों देखते हैं? ನರೇಂದ್ರ ಮೋದಿ ಅವರಲ್ಲಿ ನನ್ನ ಒಂದು ಪ್ರಶ್ನೆ, ತಾವು ನಾರಾಯಣ್ ಗುರುರವರು ಬಸವಣ್ಣನವರ ವಿಚಾರವನ್ನು ಮಾತಾಡುವಾಗ ಮಾತಾಡ್ತೀರಿ, ಹೊಗಳ್ತೀರಿ, ಆದ್ರೆ ತಾವು ಮಾಡುವ ಕೆಲಸದಲ್ಲಿ ಬಡವರು ಮತ್ತು ಬಲ್ಲಿದರ ನಡುವೆ ಯಾಕೆ ಇಷ್ಟೊಂದು ಭೇದ ಭಾವಗಳನ್ನು ತೋಡಿ ನೋಡಿಸ್ತಾ ಇದ್ದೀರಿ? आप 2.5 लाख करोड़ रुपया 15 लोगों का माफ कर सकते हो, मगर हिंदुस्तान के करोड़ों किसानों का आप 1 रुपया माफ नहीं कर सकते हो. ತಾವು 2,500 ಕೋಟಿ ರೂಪಾಯಿಗಳನ್ನ ಈ ಒಂದು 15 ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡ್ತೀರಿ, ಆದ್ರೆ ಈ ದೇಶದ ಬಡ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ? बसवना ने कहा था नुडिದಂತೆ ನಡೆ. ಬಸವಣ್ಣನವರು ಹೇಳಿದ್ರು ನುಡಿದಂತೆ ನಡೆ. मोदी जी ने पूरे हिंदुस्तान से 2014 में 3 बड़े वायदे किए थे. 2014ನೇ ಇಸ್ವಿನಲ್ಲಿ ನರೇಂದ್ರ ಮೋದಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 3 ವಿಚಾರಗಳನ್ನ ತಮ್ಮ ಮುಂದೆ ಹೇಳಿದ್ರು. पहला वायदा हिंदुस्तान के हर व्यक्ति के बैंक अकाउंट में 15 लाख रुपए देने का वायदा. ಮೊದಲನೇ ಭರವಸೆ ಪ್ರತಿಯೊಬ್ಬ ನಾಗರಿಕನ ಖಾತೆಯಲ್ಲಿ 15 ಲಕ್ಷ ರೂಪಾಯಿಗಳನ್ನ ಠೇವಣಿ ಮಾಡತಕ್ಕಂಥದನ್ನ ಭರವಸೆಯನ್ನು ಕೊಟ್ಟಿದ್ರು. आप मुझे बताओ, इस भीड़ में किसी एक व्यक्ति को नरेंद्र मोदी जी ने 15 लाख रुपए छोड़ो बैंक अकाउंट में 10 रुपए डाल के दिखाए हैं? ತಾವು ಇಲ್ಲಿ ಸೇರಿರ್ತಕ್ಕಂಥವರು ತಮ್ಮ ಖಾತೆಗೆ 15 ಲಕ್ಷ ಬೇಡ
15 ರೂಪಾಯಿ ಆದ್ರೂ ತಮ್ಮ ಜಮಾವಣೆ ಮಾಡಿದ್ದೀರಾ ಅನ್ನೋದನ್ನ ತಾವು ಜೋರಾಗಿ ಹೇಳಬೇಕು. ಮಾಡಿದಾರಾ? ನುಡಿದಂತೆ ನಡೆ, ಅದಕ್ಕೋಸ್ಕರ ನುಡಿದಂತೆ ನಡೆ. जो आपने कहा वो करके दिखाओ. ಏನ್ ತಾವು ಹೇಳಿದ್ರಿ ಅದನ್ನ ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಬೇಕು. हिंदुस्तान के युवाओं को वायदा किया कि नरेंद्र मोदी को प्रधानमंत्री बनाओ और 2 करोड़ युवाओं को हर साल में रोजगार दूंगा. ಭಾರತ ದೇಶದ ಯುವಕರಿಗೆ ದೊಡ್ಡ ಆಶ್ವಾಸನೆಯನ್ನು ನೀಡಿದ್ರು. ಆ ಆಶ್ವಾಸನೆ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರಿಗೆ ತಾವು ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ಪ್ರತಿ ವರ್ಷ ಯುವಕರಿಗೆ ನಾನು 2 ಕೋಟಿ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ತೇನೆ ಅಂತ ಹೇಳಿದ್ರು. हमने मोदी जी के मंत्री से पार्लियामेंट हाउस में पूछा, कितने युवाओं को आप 1 साल में रोजगार देते हो? ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದ ಸದಸ್ಯರ ನಾನು ಕೇಳಿದೆ. जवाब मिलता है 8 साल से सबसे ज्यादा बेरोजगारी हिंदुस्तान में आज है. 1 लाख युवाओं को हम साल में रोजगार नहीं दे पा रहे हैं. ಆ ಮಂತ್ರಿ ಅವರಲ್ಲಿ ನಾನು ಕೇಳಿದೆ, ಎಷ್ಟು ಉದ್ಯೋಗ ಅವಕಾಶಗಳನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಿ ಅಂತ ಹೇಳಿ. ಆದ್ರೆ 4 ವರ್ಷದಲ್ಲಿ ಕೇವಲ 1 ಲಕ್ಷ ಉದ್ಯೋಗ ಅವಕಾಶಗಳನ್ನು ಸಹ ಕಲ್ಪಿಸಲಿಕ್ಕೆ ಅವರಿಗೆ ಕಷ್ಟವಾಗಿದೆ ಅನ್ನೋದನ್ನ ಅವ್ರು ಹೇಳಿದ್ರು. नुडी डंटे नडे, मोदी जी जो आपने वायदा किया था आप वो वायदा पूरा करके दिखाओ. ನರೇಂದ್ರ ಮೋದಿ ಅವರೇ, ಏನು ಭರವಸೆಗಳನ್ನ ಆಶ್ವಾಸನೆಗಳನ್ನ ಕೊಟ್ಟಿದ್ರಿ ಅದಕ್ಕೋಸ್ಕರ ನುಡಿದಂತೆ ನಡೀತಕ್ಕಂಥ ಕೆಲಸವನ್ನ ತಾವು ಮಾಡಿ ತೋರಿಸಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಅವರಲ್ಲಿ ಹೇಳ್ತಾ ಇದ್ದೀನಿ. किसानों को उन्होंने कहा था कि अनाज के लिए सही दाम दिलवाऊंगा. ನಮ್ಮ ರಾಷ್ಟ್ರದ ಬಡ ರೈತರಿಗೆ ಒಂದು ಆಶ್ವಾಸನೆಯನ್ನು ನೀಡಿದ್ರು. ತಾವು ಬೆಳೆದಂತ ಬೆಲೆಗೆ ಸರಿಯಾದ ಬೆಲೆ ಸಿಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ. और आज जब किसान कहता है हमारी एमएसपी बढ़ाओ, हमें सही दाम दो, तो नरेंद्र मोदी ये एक शब्द नहीं कहते हैं. ಇವತ್ತು ಬಡ ರೈತರು ತಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು 4 ವರ್ಷದಲ್ಲಿ ಒಂದೇ ಒಂದು ಸಾವಿರ ಬಾಯಲ್ಲಿ ಏನು ಹೇಳಲಿಲ್ಲ. अब दूसरी तरफ देखिए, सिद्धरामैया जी और कांग्रेस पार्टी की ओर देखिए. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕಡೆ ನೋಡಿ ಮತ್ತು ಕಾಂಗ್ರೆಸ್ ಪಕ್ಷದ ಕಡೆ ನೋಡಿ. जो बसवना और नारायण गुरुजी ने कहा था वो हम करते हैं. ಏನು ಮಹಾನ್ ಪುರುಷರಾಗಿದ್ದಂತ ನಾರಾಯಣ್ ಗುರುರವರು ಬಸವಣ್ಣನವರು ಏನ್ ಹೇಳಿದ್ರು ಅದನ್ನ ನಾವು ಮಾಡಿ ತೋರಿಸ್ತಾ ಇದೀವಿ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತಾ ಇದ್ದೀನಿ. जितना पैसा बीजेपी ने सिंचाई में डाला था उससे 3 गुना ज्यादा पैसा हमने किसानों के लिए सिंचाई में डाला है. ಏನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದವರು ನೀರಾವರಿ ಯೋಜನೆಗೆ ಅವರು ಹಣಕಾಸು ತೊಡಗಿಸಿದ್ರು, ಅದಕ್ಕೆ 3ರಷ್ಟು ಹೆಚ್ಚಿನ ಹಣವನ್ನ ನಾವು ನೀರಾವರಿ ಯೋಜನೆಯಲ್ಲಿ ವೆಚ್ಚ ಮಾಡಿದ್ದೇವೆ. 8,000 करोड़ रुपए किसान का कर्जा माफ किया. 8,000 ಕೋಟಿ ರೂಪಾಯಿಯ ರೈತರ ಸಾಲ ಮನ್ನಾವನ್ನು ಸಹ ನಾವು ಮಾಡಿದ್ದೇವೆ. 3 लाख रुपए लोन बिना ब्याज के किसानों को. 3 ಲಕ್ಷ ರೂಪಾಯಿ ಏನು ಸಾಲವನ್ನ ಸರ್ಕಾರದಿಂದ ಕೊಡ್ತಾ ಇದೀವಿ, ಅದು ಯಾವುದೇ ರೀತಿಯ ಬಡ್ಡಿ ರಹಿತ ಸಾಲವನ್ನ ನಾವು 3 ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದೀವಿ. परिवार के हर व्यक्ति को 7 किलो चावल मुफ्त में. ಏನು ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ 7 ಕೆಜಿ ಅಕ್ಕಿ ಉಚಿತವಾಗಿ ನಾವು ಸರಬರಾಜು ಮಾಡುತ್ತಾ ಇದ್ದೇವೆ. 1 करोड़ परिवारों को फायदा हुआ है. ಇದರಿಂದ ಸುಮಾರು 1 ಕೋಟಿ ಕುಟುಂಬದವರಿಗೆ ಅನುಕೂಲಗಳಾಗಿದೆ. परिवार में 2 लोग तो 2 लोगों को 7 किलो, 3 लोग तो 3 को 7 किलो, 4 लोग तो 4 को 7 किलो. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಬ್ಬರಿಗೆ 7 ಕೆಜಿ, ಮತ್ತೊಬ್ಬರಿಗೂ ಸಹ 7 ಕೆಜಿ, ಮಗದೊಬ್ಬರಿಗೂ ಸಹ 7 ಕೆಜಿ. ಎಷ್ಟೇ ಸದಸ್ಯರಿದ್ದರೂ ಸಹ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಸಹ 7 ಕೆಜಿ ಅಕ್ಕಿಯನ್ನು ನಾವು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೇವೆ. और पोस्ट ग्रेजुएट तक हर लड़की को मुफ्त में शिक्षा कर्नाटक देती है. ಸ್ನಾತಕೋತ್ತರ ಪದವಿವರೆಗೂ ಸಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯವನ್ನು ಸಹ ಸರ್ಕಾರ ಮಾಡ್ತಾ ಇದೆ. तो एक तरफ वो पार्टी जो काम करके दिखाती है और जो उन 2 महापुरुषों की बात सुनती है. ಒಂದು ಕಡೆ ಏನು ನಾವು ಆಶ್ವಾಸನೆಗಳನ್ನ ಭರವಸೆಗಳನ್ನ ಕೊಟ್ಟಿದ್ವಿ,
ಅದನ್ನು ಅನುಷ್ಠಾನಕ್ಕೆ ನಾವು ತರ್ತೇವೆ ಮತ್ತು ಈ ರಾಷ್ಟ್ರದ ಮಹಾನ್ ಪುರುಷರಾದ ನಾರಾಯಣ ಗುರುರವರು ಮತ್ತು ಬಸವಣ್ಣನವರ ಅನಿಸಿಕೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಸದಾ ಪ್ರಯತ್ನವನ್ನು ಮಾಡ್ತೇವೆ. जो उन्होंने कहा था वो हम करके दिखाते हैं. ಏನು ಈ ಮಹಾಪುರುಷರು ಹೇಳಿದ್ರು ಅದನ್ನು ನಾವು ಮಾಡಿ ಸಹ ತೋರಿಸ್ತಾ ಇದ್ದೀವಿ. लोगों को बांटने का काम नहीं करते हैं. ನಾವು ಜನರನ್ನ ಭೇದ ಭಾವದ ಮೂಲಕ ಬೇರೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದಿಲ್ಲ. क्रोध नहीं फैलाते हैं. ದ್ವೇಷ ಮತ್ತು ಕೋಪವನ್ನ ನಾವು ಹರಡಿಸೋದಿಲ್ಲ. ये है हम में और उनमें फर्क. ಈ ಒಂದು ವ್ಯತ್ಯಾಸ ಅವರಿಗೂ ಮತ್ತು ನಮಗೂ ಇರತಕ್ಕಂತ ವ್ಯತ್ಯಾಸ. कर्नाटक ने पूरी दुनिया को रास्ता दिखाया है. ಕರ್ನಾಟಕ ರಾಜ್ಯ ಇಡೀ ವಿಶ್ವಕ್ಕೆ ಒಂದು ರಾಸ್ತೆಯನ್ನ ಒಂದು ದಾರಿಯನ್ನು ತೋರಿಸಿದೆ. आपका भोजन, उडुपी का भोजन पूरी दुनिया में खाया जा सकता है. ಏನು ತಾವು ಉಪಹಾರಗಳು ಮತ್ತು ಊಟ ಇದೆ, ಉಡುಪಿಯ ಊಟ ಮತ್ತು ಭೋಜನ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಸಹ ನಾವು ನೋಡಬಹುದು. अगर हिंदुस्तान में कंप्यूटर रेवोल्यूशन आया, टेलीकॉम रेवोल्यूशन आया, तो कर्नाटकों के युवाओं ने यह करके काम दिखाया. ಏನಾದರೂ ಭಾರತ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿ ಆಗಿದ್ರೆ ಕ್ರಾಂತಿ ಆಗಿದ್ರೆ ಕರ್ನಾಟಕ ರಾಜ್ಯದ ಯುವಕರು ಅವಿರತವಾಗಿ ದುಡಿದು ಕರ್ನಾಟಕದ ಹೆಮ್ಮೆಯನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. और बिना नफरत, बिना गुस्सा आपने पूरी दुनिया को आपने बताया कि हिंदुस्तान तेजी से आगे बढ़ रहा है. ಯಾವುದೇ ದ್ವೇಷ ಯಾವುದೇ ಕೋಪವಿಲ್ಲದೆ ಇಡೀ ಪ್ರಪಂಚಕ್ಕೆ ನಾವು ತೋರಿಸಿಕೊಟ್ಟಿದ್ದೀವಿ. ಒಳ್ಳೆ ವಿಶ್ವಾಸ ಮತ್ತು ಪ್ರೀತಿಯಿಂದ ನಾವು ಈ ರಾಜ್ಯವನ್ನ ಮುಂದೆ ತೆಗೆದುಕೊಂಡು ಹೋಗೋದನ್ನ ನಾವು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದೇವೆ. जब अमेरिका के लोग हिंदुस्तान की बात करते हैं और कहते हैं कि देखो ये देश कितनी तेजी से आगे निकला है, ಅಮೆರಿಕದ ಜನ ಏನಾದರೂ ಭಾರತ ದೇಶದ ವಿಚಾರದಲ್ಲಿ ಮಾತಾಡುವಾಗ ಬಹಳ ಪ್ರಶಂಸನೀಯವಾಗಿ ಹೇಳ್ತಾ ಇರ್ತಾರೆ, ಈ ದೇಶ ಯಾವ ರೀತಿಯಲ್ಲಿ ಪ್ರಗತಿ ಪಥದತ್ತ ನಡೀತಾ ಇದೆ ಅನ್ನೋದನ್ನ. तो वो हिंदुस्तान को देखते हैं. ಅವರೆಲ್ಲರೂ ಸಹ ಪ್ರಗತಿಗಾಗಿ ನಮ್ಮ ಭಾರತ ದೇಶದ ಕಡೆ ನೋಡ್ತಾ ಇರ್ತಾರೆ. जात को नहीं, धर्म को नहीं, प्रदेश को नहीं, हिंदुस्तान को देखते हैं. ಈ ಒಂದು ಜನತೆ ಯಾವುದೇ ಜಾತಿ ಧರ್ಮ ಇದನ್ನ ನೋಡದೆ, ಪ್ರಾಂತವನ್ನು ನೋಡದೆ ಅವರೆಲ್ಲರೂ ಸಹ ಭಾರತ ದೇಶದ ಕಡೆ ನೋಡ್ತಾ ಇದ್ದಾರೆ. आप सोचिए, जहां भी नरेंद्र मोदी जी जाते हैं कहते हैं 70 साल में कुछ नहीं हुआ. ನರೇಂದ್ರ ಮೋದಿ ಅವರು ಎಲ್ಲೇ ಹೋದ್ರೂ ಸಹ ಅವರ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅಂತ ಹೇಳಿ. वो आपके माता पिता, हिंदुस्तान के गरीब किसान, मजदूर, छोटे बिजनेसमैन का अपमान करते हैं. ಈ ಒಂದು ಮಾತನ್ನು ಹೇಳಿ ನರೇಂದ್ರ ಮೋದಿ ಅವರು ತಮ್ಮ ತಂದೆ ತಾಯಿಗಳು, ಬಡ ರೈತರು, ಬಡ ಕಾರ್ಮಿಕರು, ಯುವಕರು ಮತ್ತು ಸಣ್ಣ ವ್ಯಾಪಾರಿಗಳ अपमानवನ್ನ ಮಾಡ್ತಾ ಇರತಕ್ಕಂತದ್ದು ನಾವು ನೋಡ್ತಾ ಇದ್ದೀವಿ. क्योंकि अगर ये देश आगे बढ़ा है तो ये आपके बल पर, हिंदुस्तान की जनता के बल पर, कर्नाटका के युवाओं के बल पर, किसानों के बल पर बढ़ा है. ಇವತ್ತೇನಾದ್ರೂ ಭಾರತ ದೇಶ ಕರ್ನಾಟಕ ರಾಜ್ಯ ಪ್ರಗತಿಪರವಾಗಿದೆ ಅಂತ ಹೇಳಿದ್ರೆ ತಮ್ಮ ಶಕ್ತಿ, ತಮ್ಮ ಶ್ರಮ, ತಮ್ಮ ಬೆವರು, ತಮ್ಮ ರಕ್ತ ಇದರಿಂದ ಪ್ರಗತಿಯನ್ನು ಸಾಧಿಸಿದ್ವಿ ವಿನಃ ಬೇರೆ ಯಾವುದರಿಂದಲೂ ಅಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. और अगर ये देश दुनिया के बाकी देशों के सामने खड़ा हुआ है तो ये 2 साल में नहीं काम किया गया है. इस काम को करने में साल लगे हैं, समय लगा है और आपका खून पसीना लगा है, आपके माताओं का, पिता का खून पसीना लगा है. ಇವತ್ತೇನಾದ್ರೂ ದೊಡ್ಡ ದೊಡ್ಡ ರಾಷ್ಟ್ರದ ಮುಂದೆ ಸರಿಸಮಾನವಾಗಿ ತಲೆ ಎತ್ತಿ ಭಾರತ ದೇಶ ನಿಂತಿದೆ ಅಂತ ಹೇಳಿದ್ರೆ ಅದು 4 ವರ್ಷದಲ್ಲಿ ಆಗಿಲ್ಲ. ಸುಮಾರು ವರ್ಷಗಳಿಂದ ತಮ್ಮ ರಕ್ತ, ತಮ್ಮ ಬೆವರು ಏನು ತಮ್ಮ ತಂದೆ ತಾಯಿಗಳು, ರೈತರು ಸುರಿಸಿದ್ದಾರೆ. ಅದರಿಂದ ಈ ರಾಷ್ಟ್ರದ ಹೆಮ್ಮೆ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥವರು ತಮ್ಮ ಸಂಬಂಧಿಕರು. 70 साल के लिए हिंदुस्तान और कर्नाटक के किसान ने रोज सुबह अपना खून पसीना दिया है, फावड़ा चलाया है. 70 ವರ್ಷಗಳ ಕಾಲ ಈ ರಾಷ್ಟ್ರದ ರೈತರು ತಮ್ಮ ತಂದೆ ತಾಯಿ ಪ್ರತಿ ದಿವಸ
ಬೆವರು ರಕ್ತವನ್ನು ಈ ದೇಶಕ್ಕಾಗಿ ತ್ಯಾಗ ಮಾಡಿ ಈ ರಾಷ್ಟ್ರವನ್ನ ಬೆಳೆಸಿದ್ದಾರೆ। 70 साल के लिए हमारे छोटे दुकानदारों ने अपनी जिंदगी दी है, काम किया है। 70 ವರ್ಷದಲ್ಲಿ ಏನು ಸಣ್ಣ ವ್ಯಾಪಾರಿಗಳಿದ್ದಾರೆ ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿದಿರತಕ್ಕಂಥದ್ದು ತಾವೆಲ್ಲರೂ ಸಹ ನೋಡಿದ್ದೀರಿ। 70 साल के लिए हमारे छोटे स्मॉल एंड मीडियम बिजनेसमैन ने इस देश को खड़ा किया है। 70 ವರ್ಷದಲ್ಲಿ ಸಣ್ಣ ಉದ್ಯಮಿಗಳು ಸಣ್ಣ ವ್ಯಾಪಾರಿಗಳು ಈ ರಾಷ್ಟ್ರವನ್ನ ತಮ್ಮ ಕಾಲ್ ಮೇಲೆ ನಿಲ್ಲಿರತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ। और मोदी जी को उनका अपमान करना बंद कर देना चाहिए। ಮೋದಿ ಜಿ ಅವರು 70 ವರ್ಷ ತಾವೇನು ದುಡಿಮೆ ಮಾಡಿದ್ದೀರಿ ಅದರ ಅಪಮಾನವನ್ನ ಮಾಡತಕ್ಕಂಥದ್ದು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ। इस देश को एक व्यक्ति नहीं आगे ले जाता है, इस देश के करोड़ों लोग आगे ले जाते हैं। ಈ ರಾಷ್ಟ್ರದ ಪ್ರಗತಿ ಈ ರಾಷ್ಟ್ರದ ಅಭಿವೃದ್ಧಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ। ಈ ರಾಷ್ಟ್ರದ ಅಭಿವೃದ್ಧಿ ಈ ರಾಷ್ಟ್ರದ ಪ್ರಗತಿ ಈ ದೇಶದ 125 ಕೋಟಿ ಜನತೆ ಮನಸ್ಸು ಮಾಡಿದಾಗ ಮಾತ್ರ ಪ್ರಗತಿ ಪಥದಲ್ಲಿ ಸಾಗುತ್ತೆ। और हाँ, ये सच है कि इन लोगों की शक्ति को जोड़ने का काम, एक साथ लाने का काम कांग्रेस पार्टी ने किया है और हम करते रहेंगे। ಒಂದು ಸತ್ಯ, ಈ ಎಲ್ಲ ಶಕ್ತಿಗಳನ್ನ ಒಂದು ಮಾಡಿ ಈ ರಾಷ್ಟ್ರದ ಏಕತೆಗೋಸ್ಕರ ಅವಿರತವಾಗಿ ದುಡಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಬಹಳ ಘಂಟಾಘೋಷವಾಗಿ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ। आप सबका दिल से बहुत बहुत धन्यवाद। गर्मी के समय आप आए, मेरी बात सुनी, धन्यवाद। ಒಟ್ಟಿನಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕೈಪಾಳ್ಯದಲ್ಲಿ ಕರಾವಳಿಯ ಗೆಲುವಿಗಾಗಿ ಹರಸಾಹಸ ಪಡ್ತಾ ಇದ್ದಾರೆ। ಮುಂಬರುವ ಚುನಾವಣಾ ಫಲಿತಾಂಶದಲ್ಲಿ ಜನರ ಆಶೀರ್ವಾದ ಯಾರ ಮೇಲಿದೆ ಎಂದು ಕಾದು ನೋಡಬೇಕಷ್ಟೇ। ಇದಿಷ್ಟು ಈ ಹೊತ್ತಿನ ವಿಶೇಷ। ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ।